ಗೌರಿ ಲಂಕೇಶ್ ಅವರು ನಿರ್ಭೀತಿಯಿಂದ ಅವರ ಕ್ಷೇತ್ರದಲ್ಲಿ ಸಾಹಿತಿಯಾಗಿ ಲೇಖಕಿಯಾಗಿ ಕೆಲಸ ಮಾಡ್ತಾಯಿದ್ದರು. ನಿನ್ನೆ ದಿವಸ ಸುಮಾರು 7:30 ರಾತ್ರಿ ಮನೆಗೆ ಬಂದು ಬಾಗಿಲು ತೆರೆಯೋದ್ರೊಳಗಾಗಿ ಗುಂಡನ ಸುರಿಮಳೆಯಾಗಿ ಅವರ ಸ್ಪಾಟ್ನಲ್ಲೇ ತೀರ್ಕೊಂಡಿರುವಂಥದ್ದು ಇಡೀ ನಾಡಿನ ಜನರಿಗೆ ನೋವು ತಂದಿದೆ. ಈ ಸರ್ಕಾರದಲ್ಲಿ ಯಾರಿಗೂ ಸಹ ರಕ್ಷಣೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋ ಭಾವನೆ ಮೂಡ್ತಾ ಇದೆ. ಗೌರಿ ಲಂಕೇಶ್ ನಿರ್ಭೀತಿಯಿಂದ ಕೆಲಸ ಮಾಡ್ತಿದ್ದಂಥ ಒಬ್ಬ ಮಹಿಳೆ. ಅವರ ಕೊಲೆಯ ಬಗ್ಗೆ ತಕ್ಷಣ ಸಮಗ್ರ ತನಿಖೆಯನ್ನು ಮಾಡಿ ಅಪರಾಧಿಗಳನ್ನು ಹಿಡಿದು ಇನ್ನು ಮುಂದೆ ಇಂಥ ಘಟನೆಗಳಾಗದಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಆ ಗೌರಿ ಲಂಕೇಶ್ ಅವರ ಕುಟುಂಬದವರಿಗೆ ಸ್ವಾಂತನ ಹೇಳ್ತೇನೆ. ಮತ್ತು ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಕಲಬುರಗಿ ಹತ್ಯೆಯಲ್ಲಿ 2 ವರ್ಷ ಆಯಿತು. ಯಾವುದೇ ಅಪರಾಧಿನ ಇದುವರೆಗೆ ಹಿಡಿದಿಲ್ಲ. ಆ ಬಗ್ಗೆ ಯಾವುದೇ ಈಗಾಗಲೇ ಎಲ್ಲ ಕೈ ಚೆಲ್ಕೊಂಡು ಕುಂತಿದ್ದಾರೆ. ಈಗ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದೆ. ನೋಡೋಣ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲ, ನಾನು ಇಷ್ಟು ಬೇಗ ನಾನೇನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ತನಿಖೆ ಆಗಬೇಕು. ತಕ್ಷಣ ತನಿಖೆ ಮಾಡಿ ಅಪರಾಧಿಗಳನ್ನ ಹಿಡಿಬೇಕು. ಆಮೇಲೆ ಸತ್ಯ ಈಚೆಗೆ ಬರುತ್ತೆ. ಇಲ್ಲ, ನಾಳೆ ನಮ್ಮ ನಿಶ್ಚಿತವಾಗಿರುವಂಥ ಕಾರ್ಯಕ್ರಮ ನಡೆಯುತ್ತೆ. 16 ಸಾವಿರ ಜನ ನಾವು ಸೇರ್ತಾ ಇದ್ದೇವೆ. ನಾನು ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಮ್ಮದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ಮತ್ತು ರಮಾನಾಥ್ ರೈ ರಾಜೀನಾಮೆ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮತ್ತು ಏನು ಇಷ್ಟೊಂದು ಹತ್ಯೆಗಳು ನಡೀತಾ ಇದೆ ಹಿಂದೂಗಳದ್ದು, ಇದನ್ನು ಖಂಡಿಸ್ತೇನೆ. ಇದು ಎಲ್ಲಕ್ಕೂ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಮತ್ತು ಈ ಭಾಗದಲ್ಲಿ ಈ ಘಟನೆಗಳೆಲ್ಲ ನಡೆಯೋದಕ್ಕೆ ರಮಾನಾಥ್ ರೈ ಅವರೇ ಕಾರಣ. ಅದಕ್ಕಾಗಿ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು.